ಸಮಾಜದಲ್ಲಿ ಸೌಜನ್ಯನ ಪರ ಮಾತಾಡೋದು ಅಥವಾ ಕ್ಷೇತ್ರದ ಪರ ಮಾತಾಡೋದು ಸೌಜನ್ಯ ವಿರುದ್ಧ ಅಂತ ನೀವು ಹೇಳುದಾ? ಅಲ್ಲ, ನಾವು ಸೌಜನ್ಯನ ಪರವಾಗಿ ಹೋರಾಟ ಮಾಡಲಿಕ್ಕೆ ಬಂದದ್ದು, ಅಥವಾ ಯಾರು ನಮಗೆ ಕ್ಷೇತ್ರದಿಂದ ಕಳಿಸಬೇಕು ಅಥವಾ ಯಾರು ನಡೆಸಬೇಕಂತಿಲ್ಲ. ನಾವು ಹೋರಾಟದಿಂದ ಬಂದದ್ದು. ಸೌಜನ್ಯನ ನ್ಯಾಯ ಸಿಗಬೇಕಾದ್ರೆ ಹೋರಾಡುವಂಥದ್ದು. ಕಾನೂನು ಸಾಕ್ಷಿ ಹುಡುಕಿ ಬಂದಿದ್ದೇವೆ. ಸುಮ್ಮನೆ ಯಾರು ಕಳಿಸಿದ್ದಾರೆ ಹೇಗೆ ಕಳಿಸಿದ್ದಾರೆ ಅಂತ ಹೇಳುವಂಥದ್ದಲ್ಲ. ನಾವು ಹೇಳುವಂಥದ್ದು ಸೌಜನ್ಯ ನ್ಯಾಯ ಸಿಗಲಿ, ಇನ್ನೊಂದು ಕ್ಷೇತ್ರ ನಾವು ಏನಾದ್ರು ಮಾಡಬೇಕು ಅಂದ್ರೆ ನಿಮ್ಮ ಪ್ರಕಾರ ನಾವು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೆ ಅಂದ್ರೆ ಸೌಜನ್ಯ ವಿರುದ್ಧ. ನೀವು ಮೇಡಿದವ್ರು ಕೇಳೋ ಪ್ರಶ್ನೆ ಇದೆಯಾ? ನೀವು ಮೇಡಿದವ್ರು ಕೇಳೋ ಪ್ರಶ್ನೆ ಇದೆಯಾ? ನೀವು ಮೇಡಿದವ್ರು ಕೇಳೋ ಪ್ರಶ್ನೆ ಇದೆಯಾ ಅಥವಾ ಪೊಲೀಸ್ ಅವರು ಕೇಳೋ ಪ್ರಶ್ನೆ ಇದೆಯಾ? ನಾವು ಕ್ಷೇತ್ರದ ಪರವಾಗಿ ಮಾತಾಡಿದ್ರೆ ಸೌಜನ್ಯನ ವಿರುದ್ಧ ಮಾತಾಡಿದ್ರೆ ಅಲ್ಲ. ನಾವು ಕೂಡ ಸೌಜನ್ಯನ ಪರವಾಗಿ ಈ ಸಭೆಗೆ ಬಂದದ್ದು. ಈ ಸಭೆಯನ್ನು ನಡೆಸಲಿಕ್ಕೆ ಎಲ್ಲಿ ಯಾಕೆ ಬ್ಯಾನರ್ ಹಾಕಿದ್ಯಾಕೆ? ಪೊಲೀಸ್ನವರು ಯಾಕೆ ತಡೀತಾ ಇದ್ದಾರೆ? ಏನು ಸಮಸ್ಯೆ ಉಂಟು? ಎಲ್ಲರೂ ಬಂದದ್ದು ಸೌಜನ್ಯ ನ್ಯಾಯ ಕೇಳಲಿಕ್ಕಲ್ವಾ?